ಮಂಗಳೂರು, ಉಡುಪಿ, ಮಣಿಪಾಲ, ಮಲ್ಪೆ, ಕುಂದಾಪುರ ಕಡೆ ಆಕಾಶದಲ್ಲಿ ನಿನ್ನೆ ಸಂಜೆ 7:30 ಸುಮಾರಿಗೆ 40ರಿಂದ 50ರಷ್ಟು ನಕ್ಷತ್ರಗಳು ಸಾಲು ಸಾಲಾಗಿ ಮೆರವಣಿಗೆ ನಡೆಸಿದಂತೆ ಕಾಣುವ ಅಪರೂಪದ ವಿದ್ಯಮಾನ ನಡೆದಿದೆ. ವಾಸ್ತವದಲ್ಲಿ ಇವು ಕೃತಕ ಉಪಗ್ರಹಗಳು ಎಂದು ಕೆಲ ಖಗೋಳ ತಜ್ಞರು ತಿಳಿಸಿದ್ದಾರೆ. ಬಾಹ್ಯಾಕಾಶ ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಎಂಬ ಸುಮಾರು 12,000 ಕೃತಕ ಉಪಗ್ರಹಗಳನ್ನು ಆಕಾಶಕ್ಕೆ ಹಾರಿಬಿಡುವ ಭಾರಿ ಯೋಜನೆಯೊಂದನ್ನು ಸದ್ಯ ಹಾಕಿಕೊಂಡಿದ್ದಾರೆ. ಭವಿಷ್ಯದಲ್ಲಿ ಈ ರೀತಿ ಹಾರಿಬಿಡುವ ಉಪಗ್ರಹಗಳ ಸಂಖ್ಯೆ 42,000 ದಾಟುವ ಸಾಧ್ಯತೆಯೂ ಇದೆ. ಅದರಂತೆ ಈಗಾಗಲೇ ಕೃತಕ ಉಪಗ್ರಹಗಳ ಒಂದು ಗುಚ್ಛವನ್ನ ಹಾರಿಬಿಡಲಾಗಿದೆ. ಅವು ಭೂಮಿಯ ಸುತ್ತ ತಿರುಗುತ್ತಾ ಪ್ರತಿ ಮನೆಗೂ ವೈರ್ಲೆಸ್ ಇಂಟರ್ನೆಟ್ ಸೇವೆಯನ್ನ ನೀಡಲಿವೆ. ಕತ್ತಲೆಯಲ್ಲಿ ಈ ಉಪಗ್ರಹಗಳ ಹೊರಮೈ ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತಾ ಸಮಾನಾಂತರವಾಗಿ ಸರಳ ರೇಖೆಯಲ್ಲಿ ಚಲಿಸುವಾಗ ನಕ್ಷತ್ರಗಳ ಮೆರವಣಿಗೆ ನಡೆಸಿದಂತೆ ರಾತ್ರಿ ಹೊತ್ತು ಯುದ್ಧ ವಿಮಾನಗಳು ಸಾಗಿದಂತೆ ಭಾಸವಾಗುತ್ತದೆ.